ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಮುಡಿಪು ಜನಶಿಕ್ಷಣ ಟ್ರಸ್ಟ್ ಬೊಕ್ಕ ಬೇತೆ ಬೇತೆ ಸಂಘ ಸಂಸ್ಥೆಲೆದ ನಿರೆಲ್ಡ್ ನವ ಸಾಕ್ಷರರನ ಸಂಘಟನೆದ 32ನೇ ವರ್ಷದ ಅಕ್ಷರೋತ್ಸವ ಸ್ವಚ್ಛೋತ್ಸವ ಕಾರ್ಯಕ್ರಮ ಅಂಗಾರ ನಡೆದಲು. ಕಾರ್ಯಕ್ರಮಡು ನವ ಸಾಕ್ಷರರು ತಂಕ್ಲೆನ ಅನುಭವನು ಪಟ್ಟೋನ್ಯತ್ತಂದೆ ಸಂವಾದ ನೃತ್ಯ ಕಾರ್ಯಕ್ರಮಡು ಪಾಲ್ಪಡೆದು ವೇದಿಕೆದ ಸದ್ಬಳಕೆನ ಮಲ್ತೊಂಡೆರು. பச்ச பச்ச கண்டொலிடு கச்ச கட்டுதிரு பச்ச பச்ச கண்டொலிடு கச்ச கட்டுதிரு ತುದೆತ ಪುಡೆಟ ಪುಣಿತ ಬರಿಟ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ನೇಗಿಲು 100 ನೋಗ 100 ಹೂಡ್ಬಿಟ್ಟೆತ್ತು 500 ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಅಂಗನವಾಡಿ ಪುಟಾಣಿ ಕುಶನ್ಯ ಕಾರ್ಯಕ್ರಮನ ಉದಿಪನ ಮಲ್ತೇರು. ಭಾರತ ದೇಶದ ಪ್ರಜೆಗಳಾದ ನಾವು ಸಾಕ್ಷರರಾಗಬೇಕು. ವಿದ್ಯೆ ಕಲಿಯಲಿದ್ದರೆ ನಾವು ಮೋಸ ಹೋಗುತ್ತೇವೆ. ನಾನು 1.5 ವರ್ಷದಿಂದ ಅಂಗನವಾಡಿಗೆ ಬರುತ್ತಿದ್ದೇನೆ. ನನಗೆ ಅಂಗನವಾಡಿ ಎಂದರೆ ಬಹಳ ಖುಷಿ. ನಮ್ಮ ಅಂಗನವಾಡಿಯಲ್ಲಿ 10 ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿದ್ದೇವೆ. ಒಟ್ಟಿಗೆ ಆಡುತ್ತೇವೆ, ಒಟ್ಟಿಗೆ ತಿನ್ನುತ್ತೇವೆ, ಖುಷಿ ಖುಷಿಯಾಗಿರುತ್ತೇವೆ. ತನ್ನ ಅನುಭವನ ಪಟ್ಟೊನ್ನ ಬಾಳೆಪುಣಿದ ಆದಿವಾಸಿ ಪೊಂಜು ರತ್ನ ದೇರ್ಲಕಟ್ಟೆ ಕೆಎಸ್ಎಗ್ಡೆ ಆಸ್ಪತ್ರೆಡ್ ಕಾಯಂ ಕಾರ್ಮಿಕರಾದಿತ್ತದು 11,000 ರೂಪಾಯಿ ಸಂಬಳ ಬರ್ಕೊಂಡು 5.5 ಲಕ್ಷ ರೂಪಾಯಿ ಲೋನ್ ಮಂತದು ಇಲ್ಲು ನಿರ್ಮಿಸಾದ ಪಂಡ ತೆರಿಪಾಯರು. ಕೆಎಸ್ಎಗ್ಡೆ ಹಾಸ್ಪಿಟ್ಲ್ ಸಂಬಳ ಎಷ್ಟು ನಿಮಗೆ? 11 ಉಂಟು. 10 ಕೊಡ್ತಾರೆ ಕೈಯಲ್ಲಿ ಟೇಪು ಸೇರಿ ಎಲ್ಲ. ಮನೆಯ ಹಂಚಿಂದ ಹುಲ್ಲಿಂದ ಸ್ಲೇಪು ಎಷ್ಟು ಲಕ್ಷ ಖರ್ಚಾಗಿದೆ? ಅದು ಸರ್ಕಾರದ 1,20,000 ಕೊಟ್ಟಿದ್ದಾರೆ. ಆಮೇಲೆ ನಾನು ಸ್ವಲ್ಪ ಲೋನ್ ತೆಗೆದೆ, ಒಂದು 5.5 ಲಕ್ಷ ಲಕ್ಷ ಹಾಸ್ಪಿಟ್ಲ್. ಅದೇ ಸಂಬಳದಲ್ಲಿ ಕಟ್ ಮಾಡಿ ಕಾಲ ಕಳಿ. ನಮಗೆ ಉದ್ಯೋಗ ಇಲ್ಲ, ಇವರಿಗೆ ಖಾಯಂ ಉದ್ಯೋಗ ಉಂಟು. ಸುಳ್ಯ ಗುತ್ತಿಗಾರ್ದ ಅಕ್ಕಮ್ಮ ಪಾತಿರೊಂದು ಸಾಕ್ಷರತೆಗೆ ಸೇರ್ನಿರ್ದಾತ್ರ ಜೀವನದ ಪಾಠ ಕಲ್ತ. ಸಾಕ್ಷರತೆರ್ದು ಇಲ್ಲರ್ದು ಪಿದೆ ಬತ್ತದು ಓದರೆ ಪಾತೆರೆ ಗೊತ್ತಾತದು. ಕಂಡನಿನ ಪರ್ಪುನ ಚಟನ್ ಬುಡ್ಪಾದೆ ಜೋಕ್ಲು ಕಲ್ತದೇರು. ಇತ್ತೆ ತಂಕ್ಲಿನ ಇಲ್ಲಗ ಪೋಯರೆ ಮಾರ್ಗ ಇಚ್ಚಿ ಈ ಬಗೆಟ್ ಜಿಲ್ಲಾಧಿಕಾರಿಗೆ ಮನವಿ ಮಲ್ತದು ಸಾಕಾತನ ಪಡೆದು ಬೇಜಾರು ವ್ಯಕ್ತಪಡಿಸಾಯರು. ನಾನು ಈ ಸಾಕ್ಷರ ಸೇರಿ ಸುಮಾರು ಒಂದು 10-30 ವರ್ಷ ಆಯಿತು. ಹಾಗೆ ನಮಗೆ ಈ ಸಾಕ್ಷರ ಸೇರಿ ನಮಗೆ ಸ್ವಲ್ಪ ನಾವು ಇದರಲ್ಲಿ ಬಂದಿದ್ದೇವೆ ಒಳ್ಳೆ ರೀತಿಯಲ್ಲಿ. ಇಲ್ಲದ್ರೆ ನಮಗೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆ ಅಥವಾ ಜಾಗೆ ನಾವು ಒಂದು ಒಗ್ಗಟ್ಟು ಎಲ್ಲ ಹಾಗೆ ನಾವು ಒಟ್ಟಿಗೆ ಇರೋದು. ಮತ್ತು ನೇಜಿಗದ್ದೆಲ್ಲ ಕಥೆ ಹೇಳಿ ಗೊತ್ತುಂಟು. ಅದರ ಮೊದಲಾದ ನಾವು ಈ ಅಭಿವೃದ್ಧಿ ಆಗಲಿಕ್ಕೆ ಕಾರಣವೇ ಸಾಕ್ಷರ. ಇಲ್ಲ ಮನೆ ಕಟ್ಟಲಿಕ್ಕೆ ಸಾಕ್ಷರ. ಇಲ್ಲದ್ರೆ ನಮಗೆ ಸಾಕ್ಷರಕ್ಕೆ ಬಂದ ಕಾರಣ ಇದೊಂದು ಆಯಿತು. ಇಲ್ಲ ನಮಗೆ ಹೊರಗೆ ಬರಲಿ ಯಾರೊಟ್ಟಿಗೆ ಮಾತಾಡಿ ಧೈರ್ಯ ಇಲ್ಲ. ಅದು ಮೊದಲು ನಮಗೆ 4 ಕೆಲಸ ಮಾಡಿ ಗೊತ್ತುಂಟು.
ನೇಜಿಗದ್ದೆಗೆ ಹೋಗಿದೆ, ಮಣ್ಣು ಹೊರಲಿಗೆ ಗೊತ್ತುಂಟು, ಎಲ್ಲ ಮಾಡಿದೆ. ನನ್ನ ಗಂಡನು ನಾನು ಸಾರಾಯಿ ಕುಡಿಸೋದನ್ನು ನಾನೇ ಬಿಡಿಸಿದ್ದು. ಅವ್ರಿಗೆ ಗಂಡನ ಕುಡಿತ ಬಿಡಿಸಿದ್ದೀರಿ? ಬಿಡಿಸಿದೆ. ಅಷ್ಟು ಅವರು ಇನ್ನೂ ಅವ್ರು ಕುಡಿಯೋದಿಲ್ಲ. ನಾನು ಗಂಡನ ಎಷ್ಟು ಇವತ್ತಾದರೂ ಒಳ್ಳೆ ರೀತಿಲಿದ್ದೇವೆ. ಕಂಪ್ಯೂಟರ್ ಬೊಕ್ಕ ಟೈಲರಿಂಗ್ ತರಬೇತಿ ಪಡೆಯಿನ ಸ್ಕಿಲ್ ಶಾಲದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರನ ವಿತರಣೆ ಮಾಡ್ತಾರೆ. ಅಕ್ಷರಾಭ್ಯಾಸ ಇಜ್ಜಾಂದಿನ ಪೊರ್ತುಡು ಸಮಾಜ ತಂಕ್ಲೆನು ಕೀಳಾದ ತೂಂದಿತ್ತಿನದಾತ್ರ 4 ಗೋಡೆದ ಉಲಾಯಿ ಇತ್ತ ಸಾಕ್ಷರತೆಡು ಕಲ್ತದು ಬಾಕಿ ತಕ್ಲೆಗ್ ಕಲ್ಪವಲ್ಲ ಕಾತಡು ಕಂಡನೆನ ಪರ್ಪಿನ ಚಟನ್ ಬುಡ್ಪಾಯೆ ದಿಂಜ ಬೆದರಿಕೆದ ನಡುಟ್ಲ 227 ಜನಕ್ಲೆನು ಪರ್ಪು ನೆರೆದು ಮುಕ್ತ ಮಲ್ತ 97 ಬಾಲ ಕಾರ್ಮಿಕರೇನು ಕೂಡ ಶಾಲೆಗೆ ಸೇರಾದ. 2 ಸರ್ತಿ ದೆಹಲಿಗೆ ಪೋದು ಬೈದೆ ಪಂಡದ ಲೈಲಾ ನಿವಾಸಿ ಯಶೋಧ ತೆರಿಪಾಯರು. ಅದನ್ನು ನನ್ನ ಮನೆಗೆ ಹಚ್ಚಿದೆ. ಈ ಸಾಕ್ಷರತೆ ಬೀಜವನ್ನು ಕೊಟ್ಟವರು ಶೀನಶೆಟ್ಟಿ ಕೃಷ್ಣಮೂಲ್ಯ. ಆ ಬೀಜವನ್ನು ಲಾಯ್ಲದಲ್ಲಿ ಹಾಕಿ ಅದಕ್ಕೆ ಗೊಬ್ಬರ ಮತ್ತು ನೀರು ಹಾಕಿದವರು ಜಯಾನಂದ ಮತ್ತು ಭಾರತಿ. ಇವತ್ತು ನಾನು ದಟ್ಟವಾದ ಮರವಾಗಿ ನಿಲ್ಲಲಿಕ್ಕೆ ಕಾರಣವೇ ಒಂದು 4-5 ಜನ ಇದ್ದಾರೆ. ಇವತ್ತು ನಾನು ಅಷ್ಟು ದಟ್ಟವಾದ ಮರವಾಗಿ ನಿಂತಿದ್ದೇನೆ. ಮೊದಲಾಗಿ ಕುಡಿಸುವುದನ್ನು ಬಿಡಿಸಿದೆ. ಆ ನಂತರ 227 ಮಂದಿಯನ್ನು ಕುಡಿಸುವುದಕ್ಕೆ ಬಿಡಿಸಲಿಕ್ಕೆ ನನಗೆ ಸಾಕಾರ ಆಯಿತು. ಹೇಗೆಂದರೆ ಅದರಲ್ಲಿ ಧೈರ್ಯ ತುಂಬಿದೆ ನನಗೆ ಸಾಕ್ಷರತೆ. ಆವಾಗ ನನ್ನ ಮನಸ್ಸಿಗೆ ಆಯಿತು, ವಿದ್ಯೆ ಒಂದು ಅಕ್ಷರದ ಅರಿವು ಇದ್ದರೆ, ಹೆಣ್ಣು ಮನಸ್ಸು ಮಾಡಿದರೆ ಹೆಣ್ಣು ಅಬಲೆ ಸಬಲೆ ಅಂತ ಹೇಳುವುದಕ್ಕೆ ನಾನೇ ಇವತ್ತು ಸಾಕ್ಷಿ ಆಗಿದ್ದೇನೆ. ಶಾರದಾ ಆಯುರ್ವೇದ ಆಸ್ಪತ್ರೆದ ಸಂದೀಪ್ ಬೇಕಲ್, ಜನಜೀವನ ಸಮಿತಿಯ ಅಧ್ಯಕ್ಷರು ರಮೇಶ್ ಶೇನವ, ಲಯನ್ಸ್ ಕ್ಲಬ್ ಪ್ರಾಂತೀಯ ಸಲಹೆಗಾರರು ರಾಧಾಕೃಷ್ಣ ರೈ ಉಮಿಯಾ, ಸೆಲ್ಕೋ ಕುಡ್ಲ ವ್ಯವಸ್ಥಾಪಕರು ರವೀಣಾ ಬಿ, ಚಂದ್ರಶೇಖರ್ ಪಾತೂರು, ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಕನ್ಯಾ ರೈ, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲೋಲಾಕ್ಷಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನರೇಗಾದ ಮಾಜಿ ಒಂಬುಡ್ಸ್ಮನ್ ಶೀನಶೆಟ್ಟಿ ಸಭೆ ನೆತ್ಕೊಂಡರು. ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಕೃಷ್ಣಮೂಲ್ಯ ಸಭೆ ಸ್ಥಾರಿಕೆ ಮಾಡ್ತಾರೆ. ಈ ಪೊರ್ತು ಕಸ ಮುಕ್ತ, ವ್ಯಸನ ಮುಕ್ತ, ಹಿಂಸಾ ಮುಕ್ತ ಸ್ವಚ್ಛ ಗ್ರಾಮ ವಿಷಯಡ್ ಸಂವಾದ ಸಂಕಲ್ಪ ನಡೆತನು. ಕುಡ್ಲು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕರು ಡಾಕ್ಟರ್ ಯಶಸ್ವಿನಿ, ಸಂಗ್ರಾಮ ಬಂಟ್ವಾಳ ಅಧ್ಯಕ್ಷರು ಶಕೀಲಾ, ನರೇಗಾದ ಒಂಬುಡ್ಸ್ಮನ್ ಲೋಕೇಶ್, ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ಕಲ್ಲರಕೋಡಿ, ಕುರ್ನಾಡು ಪದವಿ ಪೂರ್ವ ಕಾಲೇಜದ ಪ್ರಾಂಶುಪಾಲರು ಸತೀಶ್ ಗಟ್ಟಿ, ಆಕಾಶವಾಣಿ ನಿರೂಪಕರು ಶ್ಯಾಮ್ ಭಟ್, ಪಂಚಾಯಿತಿ ಪ್ರತಿನಿಧಿಗಳು ಪಾಲ್ಪಡೆದಿದ್ದರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಸೋಮವಾರ 42ನೇ ದಿನದ ಸಂಧ್ಯಾ ಭಜನೆ ನಡೆದಳು. ಶ್ರೀಮತಿ ವಿದ್ಯಾ ಬೊಕ್ಕ ಶ್ರೀ ನರೇಶ್ ಕುಂಪಲ, ಶ್ರೀಮತಿ ಇಂದಿರಾ ಬೊಕ್ಕ ಶ್ರೀ ನವೀನ್ ಬಾರ್ದೆ ಕುಂಪಲ, ಶ್ರೀಮತಿ ಮಂಜುಳಾ ಬೊಕ್ಕ ಶ್ರೀ ಪ್ರಶಾಂತ್ ಚೇತನ ನಗರ, ಶ್ರೀಮತಿ ಮೋಹಿನಿ ಬೊಕ್ಕ ಶ್ರೀ ಸುನಿಲ್ ಕುಂಪಲ, ಶ್ರೀಮತಿ ಶಾರದಾ ಬೊಕ್ಕ ಇಲ್ಲದಕ್ಲು ಆಶ್ರಯ ಕಾಲನಿ ತುಡರ್ ಬೆಳಗಾಯರು. ಈ ಕ್ಷೇತ್ರದ ಆರಾಧ್ಯ ಭಕ್ತರು ಮುಂದಕ್ಕೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಅವರ ಪೂರ್ಣ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ, ಈ ಕ್ಷೇತ್ರದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ವಿನಂತಿ ಮಾಡ್ತಾ ಮಹಿಳಾ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ವಿಜಯ್.
ಸುರತ್ಕಲ್ ಮುಲ್ಕಿ ಶ್ರೀ ರಾಮಕ್ಷತ್ರಿಯ ಭಜನಾ ಸಂಘದಗಳು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ನಿರಂಡು ಕರ್ನಾಟಕ ರಾಜ್ಯೋತ್ಸವ ಸ್ಮರಣಾರ್ಥ ಸ್ವರ್ಣ ಸಂಭ್ರಮ ಲೇಸು ಬೊಕ್ಕ ಪದಗ್ರಹಣ ಚಿನ್ನರ ಕಳರವ ಕಾರ್ಯಕ್ರಮ ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನಡು ಅಂಗಾರ ನಡೆತಲು. ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಕಾರ್ಯಕ್ರಮನ ಉದೀಪನ ಮಲ್ತದ ಜೋಕ್ಲು ಸಾಹಿತ್ಯ ಕಲತಾ ಅಭಿರುಚಿನ ಬುಲೆಪಾವಡು ಬೇತೆ ಬೇತೆ ಕವಿನಕ್ಲು ಬರೆಯಿನ ಪುಸ್ತಕಗಳನ್ನು ಓದೊಂದು ತಂಕ್ಲುಲ ಸಾಹಿತ್ಯಾಸಕ್ತಿಯನ್ನು ಬುಲೆಪಾಡು ಪಣದು ತೆರಿಪಾಯರು. ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋದ ಅವಕಾಶ ಆಗಬೇಕು. ವಿವಿಧವಾದ ಬುಕ್ ಮತ್ತು ಕವಿತೆಗಳನ್ನು ನಾವು ಅರ್ಥ ಮಾಡಿಕೊಂಡು ಆಟೋಮೆಟಿಕ್ ಆಗಿ ನೀವು ಭವಿಷ್ಯ ದೊಡ್ಡ ಮಟ್ಟದ ಸಾಹಿತಿಗಳಾಗ್ತೀರಿ, ದೊಡ್ಡ ಮಟ್ಟದ ಕವಿತೆಗಾರಾಗ್ತೀರಿ, ದೊಡ್ಡ ಮಟ್ಟದ ಬರಹಗಾರ ಆಗ್ತೀರಿ. ನೀವು ಆಗಲಿಕ್ಕೆ ಇದೆಲ್ಲೊಂದು ಸ್ವರ್ಣ ಅವಕಾಶ. ನಮ್ಗೆ ಹಿಂದಿನ ಕಾಲಕ್ಕೆ BM ಮಿದ್ದಿನಪ್ಪ ಅವರಿದ್ರು. ನಾನು ಬಹುಶಃ 5ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇದ್ದಾಗಲೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಅವರು ಯಾವ ಬಹುಶಃ ಮಾತನಾಡಿದ್ದಾರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ, ಯಾವ ಒಂದು ಹಾಡನ್ನು ಹಾಡಿದ್ದಾರೆ, ನನಗೆ ಈಗಲೂ ಕೂಡ ಅದು ಬಹಳ ಸ್ಪಷ್ಟವಾಗಿ ನಾವು ಅದನ್ನು ನೆನಪಿಡುವಂಥ ಒಂದು ಅವಕಾಶ ಇವತ್ತು ಆಗಿದೆ. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿ ಹೇಳಿದಷ್ಟೇ, ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋ ಕೆಲಸ ಮಾಡಿ.
ಸಾಹಿತ್ಯದಲ್ಲಿ ವಿದ್ಯೆ ತೊಡಗಿಸ್ಕೊಳ್ಬೇಕಾದ್ರೆ ಹೆತ್ತವರು ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು. ಶಿಕ್ಷಕರಂತ ಹೇಳಿದರೆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಳ್ಳೋ ಜೊತೆಯಲ್ಲಿ ಹೆತ್ತವರನ್ನು ಕೂಡ ಇವತ್ತು ಒಂದು ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರೇರೇಪಣೆ ಮಾಡಬೇಕು. ನಾನು ಯಾವಾಗ ಕೂಡ ಹೇಳ್ತಾ ಇರ್ತೇನೆ, ನೀವು ಆದಿತ್ಯವರ ಶನಿವಾರ ನೋಡಿ, ಆದಿತ್ಯವರ ಮತ್ತು ಶನಿವಾರ ತಂದೆ ತಾಯಿ ಮಕ್ಕಳು ಅದು ಐಸ್ ಕ್ರೀಮ್, ಪಾಪ್ಕಾರ್ನ್, ಖದ್ರಿ ಪಾರ್ಕ್, ಪಿಜ್ಜಾ ಮಾಲ್, ಸಿಟಿ ಸೆಂಟರ್ ಎಲ್ಲ ಕಡೆಗೆ ಹೋಗ್ಬೇಕು, ಸಂತೋಷ, ಅದು ಆಗಲೇಬೇಕು. ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ಹೋಗ್ಬೇಕು. ಅದೇ ರೀತಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಎಕ್ಸಿಬಿಷನ್ ಮಾಡಿದರೆ ಅಲ್ಲಿ ತಂದೆವಿಲ್ಲ, ಒಂದು ಮಕ್ಕಳನ್ನು ಕೂಡ ಹೋಗುವಂಥ ವಿಚಾರ ಇಲ್ಲ. ತಂದೆ ತಾಯಿ ಜವಾಬ್ದಾರಿ ಏನು, ಅವರನ್ನು ಬೇರೆ ಬೇರೆ ಮಾಲಿಗೆ, ಐಸ್ ಕ್ರೀಮ್ ಅಂಗಡಿಗೆ, ಅಲ್ಲಿಗೆ ಇಲ್ಲಿ ಕರ್ಕೊಂಡು ಹೋಗೋ ಜೊತೆಯಲ್ಲಿ ಸಾಹಿತ್ಯ ಪರಿಷತ್ನವರು ಈ ರೀತಿಯ ಒಂದು ಎಕ್ಸಿಬಿಷನ್ ಮಾಡಿದಾಗ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಅದರ ರುಚಿ ತೋರಿಸುವಂಥದ್ದು, ಅಭ್ಯಾಸ ಮಾಡಿಸುವಂಥ ಅವಕಾಶ. ಒಮ್ಮೆ ವಿದ್ಯೆ ಒಮ್ಮೆ ಪುಸ್ತಕ ತಗೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಮತ್ತು ತನ್ನಿಂತಾನೇ ಅವ್ರು ತಗೊಂಡು ಹೋಗೋದು ನಾವು ಹೇಳ್ಬೇಕಂತ ಇಲ್ಲ. ಅವರಿಗೆ ಆಸಕ್ತಿ ಬಂದು ಅದು 110 ಜನ ಆದರೂ ಕೂಡ ದೊಡ್ಡ ಮಟ್ಟದ ಅದರಲ್ಲಿ ಪರಿಚಯ ಆಗುವ ವಿಚಾರ ಆಗ್ತದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಸಿಎನ್ ಅಶೋಕ್ ಪ್ರಮಾಣ ವಚನ ಬೋಧಿಸಾಯರು. ಹಿರಿಯ ಲೇಖಕಿ ಶ್ರೀಮತಿ ಬಿಎಂ ರೋಹಿಣಿ, ಶಿಕ್ಷಣ ತಜ್ಞರು, ಪ್ರೇರಣಾ ಭಾಷಣಕಾರರು, ರಫೀಕ್ ಮಾಸ್ಟರ್ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡದಿದ್ದರು. ಹಳೆಕೋಟೆ ಸೈಯದ್ ಮದನಿ ಪ್ರೌಢಶಾಲೆದ ಕುಮಾರಿ ಫಾತಿಮಾ ಶಿಫಾನ ಗುರ್ಕಾರ್ಮೆದ ಪಾತ್ರ ಪಂಡ್ಯರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಶ್ರೀಮತಿ ಪರಿಮಳ ರಾವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಎಚ್ಆರ್, ಸಾಮಾಜಿಕ ಕಾರ್ಯಕರ್ತರು ಸುರೇಶ್ ಭಟ್ನಗರ, ಗಟ್ಟಿ ಸಮಾಜ ಭವನದ ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ಗಟ್ಟಿ, ಮೇರಿ ಹಿಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದಿದ್ದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಸಿಹಾನಾ ಬಿಎಂ ಸಭೆ ನಿತ್ಕೊಂದು ಪ್ರಸ್ತಾವನದ ಪಾತ್ರ ಪಂಡರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಅಂಗಾರ ನಡತಿನ 43ನೇ ದಿನದ ಸಂಧ್ಯಾ ಭಜನೋತ್ಸವಗ್ ಶ್ರೀಮತಿ ವೇದ ಬೊಕ್ಕ ಶ್ರೀ ಪವಿತ್ರ ಕುಮಾರ್ ಕುತ್ತಾರ್, ಶ್ರೀಮತಿ ಸೌಮ್ಯ ಬೊಕ್ಕ ಶ್ರೀ ಯತಿರಾಜ್ ಕುಜುಮಗದ್ದೆ ಕುಂಪಲ, ಶ್ರೀ ಪ್ರಸಾದ್ ನಾಯಕ್ ಸರಳಾಯ ಕಾಲನಿ, ಶ್ರೀ ವಾಮನ, ಶ್ರೀಮತಿ ಸ್ವಾತಿ ಚೇತನಗರ ಕುಂಪಲ, ಶ್ರೀ ನಿತಿನ್ ಬಾರ್ದೆ ಕುಂಪಲ, ಶ್ರೀಮತಿ ಶೀಲಾ ಬೊಕ್ಕ ಶ್ರೀ ಜಯಕೋಡಿ ಕೃಷ್ಣನಗರ ಕುಂಪಲ ತುಡರ್ ಬೆಳಕಾದ ಚಾಲನೆ ಕೊರಿಯರು. ತಿರುಮಲ ರಾಯನ
ಶ್ರೀ ದುರ್ಗಾ ವಾಹಿನಿದಾಕ್ಲು 43 ದಿನದ ಸಂಧ್ಯಾ ಭಜನೆ ನಡಪಾತ್ ಕೊರಿಯರು.